ಭಾರತೀಯ ಸಿನಿಮಾದಲ್ಲಿ ತುಳುನಾಡಿನ ಕಲರವ. ಕನ್ನಡದ ಸಿನಿಮಾಗಳ ಹಾಡಿನಲ್ಲಿ ಕನ್ನಡದ ಜೊತೆ ಈಗ ತುಳು ಭಾಷೆಯ ಧ್ವನಿ ಕೇಳಿಸ್ತಾ ಇದೆ. ಈ ಹಿಂದೆ ಬಂದಂತಹ ಕಾಂತಾರ, ಸೂಪ್ ಫ್ರಮ್ ಸೋ ಚಲನಚಿತ್ರಗಳ ಹಾಡುಗಳಂತೆ ಈ ಹಾಡು ವೈರಲ್ ಆಗ್ತಾ ಇದೆ. ರಾಜ್ ಬಿ ಶೆಟ್ಟಿ ನಟನೆಯ 45 ಚಿತ್ರದ ಸುದೆತ ಪುಡಿಟ್ ಪುನಿತ ಬರಿಟ್ ಎಂದು ಶುರುವಾಗುವ ಈ ಹಾಡಿಗೆ ಸಾಹಿತ್ಯವನ್ನು ತುಳುನಾಡಿನ ಹೆಮ್ಮೆಯ ಗಾಯಕ ನಿಶಾನ್ ರೈರವರು ಬರೆದಿದ್ದು, ಇದರ ಕನ್ನಡ ಸಾಹಿತ್ಯಕ್ಕೆ MC ಬಿಜುರವರೊಂದಿಗೆ ಕೈಜೋಡಿಸಿದ್ದಾರೆ ಹಾಗೂ ಈ ಹಾಡನ್ನು ಜೊತೆಯಾಗಿಯೂ ಹಾಡಿದ್ದಾರೆಯೂ ಕೂಡ. ಕೆಲಸ ಮಾಡು ಕೂತ್ಕೋಬೇಡ ತಲೆ ಕೆರಿತಾ, ಕಷ್ಟ ಮನುಷ್ಯ ಬರದೇನೆ ಬರುತ್ತಾ, ಜೀವನ ಒಂದು ಗಾಳಿ ತುಂಬಿ ಗ್ಯಾಸ್ ಬಲೂನು, ಮೇಲೆ ಒಬ್ಬ ಕೂತೋ ನೋಡು ಹಿಡ್ಕೊಂಡು ಬಿನ್ನು. ಕರುನಾಡ ಚಕ್ರವರ್ತಿ, ಹ್ಯಾಟ್ರಿಕ್ ಹೀರೋ ಡಾಕ್ಟರ್ ಶಿವರಾಜ್ ಕುಮಾರ್, ರಿಯಲ್ ಸ್ಟಾರ್ ಉಪೇಂದ್ರ ಹಾಗೂ ರಾಜ್ ಬಿ ಶೆಟ್ಟಿ ಪ್ರಮುಖ ಪಾತ್ರದಲ್ಲಿ ನಟಿಸುತ್ತಿರುವ ಸಂಗೀತ ನಿರ್ದೇಶಕ ಅರ್ಜುನ್ ಜನ್ಯರವರ ಚುಚ್ಚಲ ನಿರ್ದೇಶನದ ಚಿತ್ರ 45ನಿಂದ ಯಾಪ್ರೋ ಟಾಪಂಗ್ ಎಂಬ ಪ್ರಮೋಷನಲ್ ಹಾಡು ಬಿಡುಗಡೆಯಾಗಿದ್ದು ಎಲ್ಲೆಡೆ ಭಾರಿ ವೈರಲ್ ಆಗುತ್ತಿದೆ. ಪ್ರಖ್ಯಾತ ನಿರ್ಮಾಪಕ ರಮೇಶ್ ರವರ ಸೂರಜ್ ಪ್ರೊಡಕ್ಷನ್ನಿಂದ ನಿರ್ಮಾಣವಾಗುತ್ತಿರುವ ಈ ಚಿತ್ರಕ್ಕೆ ಅರ್ಜುನ್ ಜನ್ಯರವರೇ ಸಂಗೀತವನ್ನು ನಿರ್ದೇಶನ ಮಾಡಿದ್ದಾರೆ ಹಾಗೂ ಸತ್ಯ ಹೆಗಡೆ ಅವರ ಛಾಯಾಗ್ರಹಣವಿದೆ. ಕನ್ನಡ, ತೆಲುಗು, ತಮಿಳು, ಮಲಯಾಳಂ, ಹಿಂದಿ 5 ಭಾಷೆಗಳಲ್ಲಿ ಬಿಡುಗಡೆಯಾಗುತ್ತಿರುವ ಈ ಚಿತ್ರದ ಈ ಹಾಡಿನಲ್ಲಿ ಅಲ್ಲಲ್ಲಿ ತುಳು ಭಾಷೆಯ ಸಾಹಿತ್ಯಗಳಿದ್ದು, ತುಳು ಭಾಷೆಯ ಕಂಪು ಭಾರತದಲ್ಲಿ ಪಸರಿಸುತ್ತಿದೆ. Yeah.